ಬಂಧುಗಳೇ, ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವ ಬೆಳಕು ಕಗ್ಗ ಸರಣಿ ಸಂಚಿಕೆ 263. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಹತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ವಿಶೇಷವಾಗಿರುವ ಕಗ್ಗವನ್ನು ಕೇಳಿ ಬರೋಣ. ತಾಪಿಸುತ್ತೆ ತಣಿಗಿಸುತ್ತೆ ಕುಲುಕಿಸುತ್ತೆ ಋತುವೈದ್ಯ ಭೂಪುಟದಿ ಜೀವರಸಗಳ ಭಜಿಸುವಂತೆ ಪಾಪಿಯುಂ ಪ್ರೋತ್ಸಾಹಿಸಿ ಸುಕೃತಿಯ ಪರೀಕ್ಷಿಸುತ್ತ ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ, ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ. ಬಂಧುಗಳೇ, ನಾವಿರುವ ಈ ಪ್ರಕೃತಿಯಲ್ಲಿ ಬಿಸಿಲು, ಗಾಳಿ, ಮಳೆ, ಚಳಿ ಹೀಗೆ ಕಾಲದ ಬದಲಾವಣೆಯು ಸದಾ ನಡೆಯುತ್ತಾ ಇರುತ್ತದೆ. ಪ್ರಕೃತಿ ಸಹಜ ನಿಯಮವೂ ಹೌದು. ಹಾಗಾಗಿ ಈ ಭೂಮಿಯಲ್ಲಿ ಹಲವು ಜೀವರಸಗಳನ್ನು ಪಾಕ ಮಾಡಿ ಪಕ್ವ ಮಾಡುವಂತೆ ನಮ್ಮೆಲ್ಲರನ್ನು ಕೂಡ ಆ ವಿಧಿಯು ಹಲವು ಪರೀಕ್ಷೆಗಳಿಗೆ ಒಡ್ಡಿ ಒಳಿತು ಕೆಡುಕುಗಳನ್ನು ಪರಿಷ್ಕರಿಸಿ ಒಳ್ಳೆಯ ಕೆಲಸವನ್ನು ಮಾಡುವವರನ್ನು ಇನ್ನಷ್ಟು ಪರೀಕ್ಷೆಗೆ ಒಳಪಡಿಸುತ್ತಾ ನಮ್ಮನ್ನು ಮುನ್ನಡೆಸುತ್ತಾನೆ. ಈ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಗಳು ಕೂಡ ಆ ವಿಧಿಯಾಟಕ್ಕೆ ಒಳಗಾಗಲೇಬೇಕು. ಅವನ ಅಣತಿಯಂತೆ ನಡೆಯಲೇಬೇಕು. ವಿಧಿಯ ಬರಹದಂತೆ ಎಲ್ಲವೂ ನಡೆಯುತ್ತದೆ. ಜೀವನವೆಂಬ ಪಯಣದಲ್ಲಿ ಸಂಸಾರದೊಳಗಡೆ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ಹಲವು ರೀತಿಗಳಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ. ಅದರೊಂದಿಗೆ ಸುಖವೂ ಕೂಡ ಪ್ರಾಪ್ತಿಯಾಗುತ್ತದೆ. ಆದರೆ ಕಷ್ಟ ಬಂದಾಗ ಹಿಗ್ಗದೆ ಕುಗ್ಗದೆ ಸುಖಕ್ಕಾಗಿ ನಾವು ಕಾಲವನ್ನು ಸಮಯವನ್ನು ಕಾಯಬೇಕಾಗುತ್ತದೆ. ವಿಧಿಯಾಟದಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಜೊತೆಯಾಗಿ ಹಾಕೋಣ. ಬಾಳ್ವೆಯನ್ನು ಆನಂದದಿಂದ ಸ್ವೀಕರಿಸೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.